ಮಂಚ ಚಿತ್ರಾನ್ನ ಅಂತೆಲ್ಲ ಹೇಳ್ತಾರೆ, ಅದಕ್ಕೆ ಸ್ವಲ್ಪ ಸೇವ್ ಹಾಕಿ ತಿನ್ನೋದು. ಕ್ಯಾಶ್ಯೂ ನಟ್ ಎಲ್ಲ ಹಾಕಿದೆ, ಮತ್ತು ಬೆಲ್ಲ ಹಾಕಿದ್ದು ಮೇಯ್ನಾಗಿ. ಚಾಕ್ಲೇಟಿದ್ದು ಪರಿಮಳ ಅಷ್ಟು ಬರಲಿಲ್ಲ. ಊಟದ ತಾಲಿ ಕೂಡ ರೆಡಿ ಆಗ್ತಾ ಉಂಟು. ಬನ್ನಿ ಎಲ್ಲ ಊಟ ಮಾಡುವ. ಬಾಯ್. ಈ ಪುತ್ತೂರು ಜಾತ್ರೆಗೆ ಉಂಟಲ್ಲ, ಬೇರೆ ಬೇರೆ ಊರಿನಿಂದೆಲ್ಲ ಜನ ನೋಡ್ಲಿಕ್ಕೆ ಬರ್ತಾರಂತೆ. ಅಷ್ಟು ಸಹ ವಿಶೇಷ ಪುತ್ತೂರು ಜಾತ್ರೆ ಅಂತ ಹೇಳಿದ್ರೆ. ಪುತ್ತೂರು ಜಾತ್ರೆಗೆ ಹೋಗಿ ನನ್ನ ಮಗನ ಚಿನ್ನದ ಸರ ಕಳುವಾದದ್ದು ಅಂತ. ಕಬಡ್ಡಿ 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 ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ ವ್ಲಾಗ್ಸ್ಗೆ ನಿಮಗೆಲ್ಲರಿಗೆ ಕೂಡ ಸ್ವಾಗತ. ನೀವೆಲ್ಲರೂ ಕೂಡ ಖುಷಿಯಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ, ಆರೋಗ್ಯವಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ಬೋದಾ? ನಾವು ಕೂಡ ಇಲ್ಲಿ ಎಲ್ಲರೂ ಕೂಡ ಆರೋಗ್ಯದಿಂದ ಇದ್ದೇವೆ, ಖುಷಿಯಿಂದ ಇದ್ದೇವೆ. ಇವಾಗ ಬೆಳಿಗ್ಗೆ ಅವನ ರೂಮಿಗೆ ಹೋಗುವ ಒಂದು ಚಂದ ನೋಡಿ. ಇದು ಒಂದುಂಟಲ್ಲ ಗೂಡು ಅನ್ನೋದು, ಒಂದು ರೆಸ್ಟ್ ರೂಮು ಮಾತ್ರ. ಅಂದರೆ ಅವನಿಗೀಗ ಬೆಳಿಗ್ಗೆ ನಾವೆಲ್ಲ ಆಚೆ ಈಚೆ ಹೋಗುವಾಗ ಡಿಸ್ಟರ್ಬ್ ಆಗ್ತದೆ ಮಲಗಲಿಕ್ಕೆ. ಬೆಳಗಿನ ಹೊತ್ತು ಸ್ವಲ್ಪ ಬ್ಯುಸಿ ಅಲ್ಲ, ನಾವು ಒಳಗೆ ಹೊರಗೆಲ್ಲ ಹೋಗ್ತಾ ಇರ್ತಾವಲ್ಲ, ಅದಕ್ಕೆ ಬೇಕಾಗಿ ಅವನೇ ಹೋಗ್ತಾನೆ ಗೂಡಿನೊಳಗೆ. 11 ಗಂಟೆ ನಂತರ ಇಲ್ಲ. ಪೋ ಮಂಚ. ಇವತ್ತು ಬೆಳಗಿನ ತಿಂಡಿ ನಮಗೆ ತುಂಬ ಸಿಂಪಲ್, ಕಾಂದ ಪೋಹ ಅಂತ ಹೇಳ್ತಾರೆ. ನಮ್ಮಲ್ಲಿ ದಪ್ಪ ಅವಲಕ್ಕಿದ್ದು ಚಿತ್ರಾನ್ನ ಅಂತೆಲ್ಲ ಹೇಳ್ತಾರೆ, ಅದಕ್ಕೆ ಸ್ವಲ್ಪ ಸೇವ್ ಹಾಕಿ ತಿನ್ನೋದು. ಬಂಟಿದು ಮಣ್ಣಿ. ಈಗ ನಾನುಂಟಲ್ಲ ಬೆಳಗಿನ ಒಂದು ರೌಂಡ್ ಹಸುಗಳನ್ನೆಲ್ಲ ಇಲ್ಲಿ ಕಟ್ಟಿ ಬ್ರೇಕ್ಫಾಸ್ಟ್ ಇದೆಲ್ಲ ಕೆಲಸ ಆದಮೇಲೆ ಪುನಃ ಬಂದು ಈಗ ಇವರನ್ನು ಇಲ್ಲಿ ಚೇಂಜ್ ಮಾಡಲಿಕ್ಕೆ ಬಂದಿದ್ದೇನೆ. ಎಲ್ಲರೂ ಸಹ ಚಂದ ಮಾಡಿ ಮಲಗಿಕೊಂಡಿದ್ದು, ಎಲ್ಲ ಎದ್ರು. ನಮ್ಮ ವರ್ಧನ್ ನೋಡಿ ಎಷ್ಟು ಚಂದ ಮಲಗಿಕೊಂಡಿದ್ದಾನೆ ಹೇಳಿ ತೋರಿಸ್ತಾರೆ. ಲಂಚ್ ಕಟ್ಟದನಾ, ಈಗ ವರ್ಧನ್ ನಾನೊಂದು ಚೇಂಜ್ ಮಾಡಿ ಕಟ್ಟಬೇಕು. ಅದಕ್ಕೆ ನೋಡಿ ಬಾಳೆಹಣ್ಣು, ನೋಡಿ ಬಾಳೆಹಣ್ಣು ತಗೊಂಡು ಬಂದಿದ್ದೇನೆ ಅವನನ್ನು ಚೇಂಜ್ ಮಾಡಿ. ನೋಡಿ ಇಲ್ಲಿ ಶಂಭು. ಇವತ್ತು ಮಧ್ಯಾಹ್ನದ ಊಟ ಸಹ ಹಾಗೆ ನಮಗೆ ತುಂಬ ಸಿಂಪಲ್ ಮಾಡಿದ್ದೇವೆ. ತೊಂಡೆಕಾಯಿದು ಸಾಂಬಾರು. ಅವೇ ಬಾಪ್. ಇದೊಂದು ಬಾಳೆಹಣ್ಣಿದು ಹಲವು ಆಯಿತಾ. ಇದಕ್ಕೆ ನಾನು ಬೆಲ್ಲ ಮತ್ತು ಚಾಕ್ಲೇಟ್ ಪೌಡರ್ ಹಾಕಿ ಮಾಡ್ತಾ ಇದ್ದೇನೆ. ಹೇಗೆ ಆಗ್ತದೆ ಅಂತ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಒಂದು ಟ್ರೈ ಮಾಡ್ತಾ ಇದ್ದೇನೆ. ಕ್ಯಾಶ್ಯೂ ನಟ್ ಎಲ್ಲ ಹಾಕಿದ್ದೆ, ಮತ್ತು ಬೆಲ್ಲ ಹಾಕಿದ್ದು ಮೇಯ್ನಾಗಿ. ಚಾಕ್ಲೇಟಿದ್ದು ಪರಿಮಳ ಅಷ್ಟು ಬರಲಿಲ್ಲ, ತಿನ್ನುವಾಗ ನಮಗೆ ಅಷ್ಟು ಗೊತ್ತಾಗಲಿಲ್ಲ ಚಾಕ್ಲೇಟಿದ್ದು. ಅದು ಬೆಲ್ಲ ಹಾಕಿದರೆ ಹಾಗೆ ಅಲ್ಲ. ಹಾಗೆ ಇಲ್ಲಿ ಊಟದ ತಾಲಿ ಕೂಡ ರೆಡಿ ಆಗ್ತಾ ಉಂಟು. ಬನ್ನಿ ಎಲ್ಲ ಊಟ ಮಾಡುವ. ಬಾಯ್ ಬಾಯ್. ಅದ ಕೋಪ ಬಾಬು, ಕೋಪ ಏನು ಕೋಪ ಪೋ. ನಮಗೆ ನಾಳೆ ಯುಗಾದಿ, ಹಾಗೆ ಇವತ್ತು ನಾವು ಯುಗಾದಿಗೆ ಬೇಕಾದಂತಹ ಹಾಗೆಲ್ಲ ಐಟಮ್ಸ್ ಎಲ್ಲ ತರಲಿಕ್ಕೆ ಹೋಗ್ತಾ ಇದ್ದೇವೆ ಇಲ್ಲಿಗೆ ಬೆಳ್ಳಾರಿಗೆ. ಮೊನ್ನೆ ಹೋಗಿರುವಾಗ ನಮಗೆ ನೆನಪಿರಲಿಲ್ಲ, ಸೊ ಅದಕ್ಕೆ ಇವತ್ತು ಹೋಗೋದು. ಪಂಪ್ಕಿನ್, ಸೌತೆಕಾಯಿ ಎಲ್ಲ ಮುಖ್ಯವಾಗಿ ಬೇಕಾಗ್ತದಂತೆ ದೇವರ ಎದುರು ಕಣಿ ಇಡಲಿಕ್ಕೆ. ಸೊ ಹಾಗೀಗ ಹೊರಟದು. ಮಧ್ಯಾಹ್ನ ಸುಡು ಬಿಸಿಲು, 3:30 ಗಂಟೆ ಆಯಿತು ಗೊತ್ತುಂಟ. ಎಂಥ ಬಿಸಿಲು. ಈ ಕೊಳ್ಳಿ ಗುಜ್ಜೆಲ್ಲ ಕೊಯ್ದಿಟ್ಟಿದೆ. ವಿಸರ್ಕೊಳ್ಳಾಳೆ. ನಾನು ಸ್ವಲ್ಪ ತೊಂಡೆಕಾಯಿ ಕೊಯ್ದುಕೊಂಡು ಬರ್ತೇನೆ ಆಯ್ತಾ. ನಮ್ಮ ಪುತ್ತೂರಲ್ಲಿ ಈಗ ಜಾತ್ರೆ ಆಗ್ತಾ ಉಂಟು.
ಈ ಪುತ್ತೂರು ಜಾತ್ರೆಗೆ ಉಂಟಲ್ಲ, ಬೇರೆ ಬೇರೆ ಊರಿನಿಂದೆಲ್ಲ ಜನ ನೋಡ್ಲಿಕ್ಕೆ ಬರ್ತಾರಂತ. ಅಷ್ಟು ಸಹ ವಿಶೇಷ ಪುತ್ತೂರು ಜಾತ್ರೆ ಅಂತ ಹೇಳಿದ್ರೆ. ಅಂತ ಮಹಾಲಿಂಗೇಶ್ವರ ದೇವರ ಜಾತ್ರೆ ಅಂತ ಹೇಳಿದ್ರೆ ಪರ ಊರಿನಿಂದ, ದೂರದ ಊರಿನಿಂದ ಎಲ್ಲ ಜನವೇ ಜನ ಅಂತೆ, ಜನ ಸಾಗರ ಅಂತೆ ಅಲ್ಲಿ, ಗೊತ್ತುಂಟಾ? ಎಂತ ಗೌಜಿ, ಎಂತ ಗಮ್ಮತ್ತು. ಹಾಗೆ ನಾವು ಸಹ ಈ ಗಮ್ಮತ್ತು ಗೌಜಿ ಎಲ್ಲ ಜೀವಮಾನದಲ್ಲಿ ಒಮ್ಮೆ ಅದು ನೋಡ್ಬೇಕಲ್ಲ ಅಂತ ಹೇಳಿ ಪುತ್ತೂರು ಜಾತ್ರೆಗೆ ಹೋದದ್ದು, ಪುತ್ತೂರು ಬೆಡಿಗೆ ಹೋದದ್ದಾಯ್ತಾ. ಬೆಡಿ ಅಂತ ಹೇಳಿದ್ರೆ ಅದರ ವರ್ಣನೆ ಅಂತೂ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬೊಬ್ಬರ ಬಾಯಿಂದ ಅದನ್ನೆಲ್ಲ ಕೇಳಬೇಕು, ನಾವೇ ಅಲ್ಲಿಗೆ ಹೋದ ಹಾಗೆ ಅನುಭವ ಆಗ್ತದೆ. ಎಷ್ಟೋ ಗಂಟೆದ್ದು ಎಷ್ಟೋ ಲಕ್ಷ ರೂಪಾಯಿಗಳ ಬೆಡಿ ಅಂತೆ. ಮತ್ತೆ ಜಾತ್ರೆ ಗದ್ದೆ ಅಂತ ಹೇಳಿದ್ರೆ ಉಂಟಲ್ಲ, ಒಂದು ಭಾರಿ ಚಂದ ಅಂತ. ಅಲ್ಲಿ ಎಂತ ಎಕ್ಸಿಬಿಷನ್ಗಳಲ್ಲೆಲ್ಲ ಇರ್ತದಲ್ಲ, ಮಂಗಳೂರು ಕರಾವಳಿತ್ಸವದಲ್ಲಿ ಆಟ ಆಡೋದು, ಇದು ಜೈಂಟ್ ವೀಲ್ ಅಂಥದ್ದೆಲ್ಲ, ಟೊರಟೊರೋ ಎಲ್ಲ ನಮ್ಮದೆದ್ದು ಸಹ ಬರ್ತದೆ. ಹಾಗೆ ನಾವು ಇಷ್ಟರವರೆಗೆ ಸಹ ಹೋಗಲೇ ಇಲ್ಲ ಅಲ್ಲ ಅಂತ ಹೇಳಿ ಹೊರಟೆವು. ನಾನು, ಗಂಡ, ಮಕ್ಕಳು ಎಲ್ಲ ನಾವು ಹೊರಟೆವು ಪುತ್ತೂರು ಜಾತ್ರೆ ನೋಡುವ, ಪುತ್ತೂರಿದು ಬೆಡಿ ನೋಡುವ ಅಂತ ಹೇಳಿ ಹೊರಟೆವು. ಫಸ್ಟ್ ಟೈಮ್ ನಾವು ಹೋಗುದು. ಅಲ್ಲಿ ಹೋಗಿ ನೋಡುವಾಗ ಎಂತ ಕಾರ್ ಪಾರ್ಕಿಂಗಿಗೆ ಕೂಡ ಜಾಗ ಇಲ್ಲ, ಅದು ಬಿಡಿ ನಮಗೆ ಒಂದು ಹೆಜ್ಜೆ ಕಾಲಿಡ್ಲಿಕ್ಕೆ ಕೂಡ ಜಾಗ ಇಲ್ಲ ಅಲ್ಲಿ. ಅಷ್ಟು ಸಹ ರಶ್ಶು ಅಂತ ಹೇಳಿದ್ರೆ ರಶ್ಶು. ಕೊನೆಗೆ ದೇವಸ್ಥಾನದ ಹತ್ರ ಕಾರ್ ಇಡ್ಲಿಕ್ಕೆ ಆಗದೆ ಎಷ್ಟೋ ಕಿಲೋಮೀಟರ್ ಹಿಂದೆ ಹೋಗಿ ನಾವು ಕಾರ್ ಇಟ್ಟು ಬಂದೆವು. ಬಂದು ದೇವಸ್ಥಾನದ ಈ ಮೇನ್ ರೋಡಿಂದ ದೇವಸ್ಥಾನದ ಎಂಟ್ರೆನ್ಸಿಗೆ ಬಂದಿದ್ದೇವಷ್ಟೇ. ಹಾಗೆ ನಾವು ಮೇನ್ ರೋಡಿಂದ ದೇವಸ್ಥಾನದ ಎಂಟ್ರೆನ್ಸ್ಗೆ ನಡ್ಕೊಂಡೆ, ಪಾದಯಾತ್ರೆ ಮಾಡಿಕೊಂಡು ಆಯ್ತಾ. ನಂತರ ಅಲ್ಲಿಂದ ನಮ್ಮನ್ನು ಯಾರು ಹೇಗೆ, ನಾವೇ ಹೋದದ್ದ, ಯಾರಾದ್ರೂ ಕರ್ಕೊಂಡು ಹೋದದ್ದ ಎಂತ ಅಂತ ಗೊತ್ತಿಲ್ಲ, ಕಣ್ಣು ಕತ್ತಲೆ ಬಂದ ಹಾಗೆ. ಅಷ್ಟು ಸಹ ರಶ್ ಅಂತ ಹೇಳಿದ್ರೆ ಉಂಟಲ್ಲ, ನಾವು ಹೀಗೆ ನಿಂತದ್ದು ಮಾತ್ರ ಗೊತ್ತುಂಟು. ಮತ್ತೆ ನಮ್ಮನ್ನು ದೂಡಿಕೊಂಡು ಎಲ್ಲ 4 ದಿಕ್ಕಿನಿಂದ ಸಹ ದೂಡಿಕೊಂಡು ಹೋದದ್ದು ಹೇಳಿದ್ರೆ ದೇವಸ್ಥಾನದ ದ್ವಾರ ಸಹ ನಮಗೆ ಕಣ್ಣಿಗೆ ಕಾಣಲಿಲ್ಲ. ಸೀದಾ ಹೋಗಿ ಲಾಸ್ಟಿಗೆ ಒಂದು ಕಡೆ ನಿಲ್ಲುವ ಅಂತ ಹೇಳಿ ನೋಡುವಾಗ ಎಲ್ಲಿ ತಲುಪಿದ್ದು ನಾವು, ಎಕ್ಸಿಟ್ ಜಾತ್ರೆ ಗದ್ದೆಗೆ ಎಕ್ಸಿಟ್ ಡೋರ್ ಇರ್ತದಲ್ಲ ಹಿಂದಿನ ಬದಿಯಿಂದ, ಅಲ್ಲಿಗೆ ಹೋಗಿ ತಲುಪಿದಾಯ್ತಾ. ಅಲ್ಲಿ ಹೋಗಿ ಆಗುವಾಗ ಮಕ್ಕಳೆಲ್ಲಿದ್ದಾರೆ ಅಂತ ಒಮ್ಮೆ ನಾನು ಹೀಗೆ ನೋಡುವಾಗ ಮಗಳು ನನ್ನ ಕೈಯಲ್ಲಿ, ಮಗ ನಾನು ಹೀಗೆ ಹುಡುಕ್ತೇನೆ, ಅವ ಕೂಗ್ತಾ ಇದ್ದಾನೆ ಅಪ್ಪನ ಕೈಯಲ್ಲಿ. ಯಾಕೆ ಅಂತ ನೋಡಿದ್ರೆ ಹೀಗೆ ಕುತ್ತಿಗೆ ಇಟ್ಕೊಂಡು ಕೂಗ್ತಾ ಇದ್ದಾನೆ. ಮತ್ತೆ ಎಂತಾಯ್ತು ಅಂತ ಕುತ್ತಿಗೆ ನೋಡುವಾಗ ಎಂತ ಕುತ್ತಿಗೆಯಲ್ಲಿ ಹೀಗೆ ಒಂದು ಕೆಂಪು ಗೆರೆ ಆಗಿದೆ. ನೋಡ್ತಾನೆ ಅವನಿಗೆ ಒಂದು ಚಿನ್ನದ ಸರ ಹಾಕಿದೆವು ನಾವು, ಅದು ಕಳ್ಳತನ ಆಗಿದೆ. ಯಾರೋ ಹೀಗೆ ಮಾಡಿ ಹೀಗೆ ಎಳ್ಕೊಂಡು ಹೋಗಿದ್ದಾರೆ ಆಯ್ತಾ. ಎಂಥ ಅವಸ್ಥೆ ಅಂತ ಹೇಳುದು ಗೊತ್ತುಂಟಾ. ಆಗ ಎಂತ ಹೇಳಿದರೆ ಅವನನ್ನು ಎತ್ತಿಕೊಳ್ಳಿಕ್ಕೂ ಅಲ್ಲ, ಕೆಳಗೆ ನಡೆಸಲಿಕ್ಕೂ ಅಲ್ಲ ಅಂತ ಅನ್ನುವಂತಹ ಏಜ್. ಹಾಗೆ ಪುತ್ತೂರು ಜಾತ್ರೆದು ಬೆಡಿದು ಒಂದುಂಟಲ್ಲ ನಮಗೆ, ಎಂತ ಅಂತ ಹೇಳುದು ಅದೊಂದು ಮೆಮರಿ. ಹಾಗೆ ಸಹ ಒಂದು ಅವಸ್ಥೆ. ಪುತ್ತೂರು ಜಾತ್ರೆಗೆ ಹೋಗಿ ನನ್ನ ಮಗನ ಚಿನ್ನದ ಸರ ಕಳುವಾದದ್ದು ಅಂತ ಎಷ್ಟು ಬೇಸರ ಆಗ್ಬೋದು. ಅದು ಸಹ ಹೇಗೆ ನಾವು ಫಸ್ಟ್ ಟೈಮ್ ಹೋದದ್ದು ಅಂದರೆ ಈ ಬೆಡಿಯ ಒಂದು ಗೌಜಿ ನೋಡುವ, ಮತ್ತು ಅಲ್ಲಿ ಎಕ್ಸಿಬಿಷನ್ಗೆ ಬರುವಂತಹ ಇದೆಲ್ಲ ಇರ್ತದಲ್ಲ, ಎಂಥ ಜೈಂಟ್ ವೀಲ್, ಜೋಕಾಲಿ, ತೊಟ್ಟಿಲು, ಮಕ್ಕಳಿಗೆ ಆಡುವಂಥದ್ದೆಲ್ಲ ಇರ್ತದಲ್ಲ, ಹಾಗೆ ಅದನ್ನೆಲ್ಲ ಒಮ್ಮೆ ಮಕ್ಕಳಿಗೆ ಸಹ ತೋರಿಸುವಂಥ ಆಸೆಯಿಂದ ಹೋದದ್ದು ಮಾರ್ರೆ. ನಮಗೆ ಬೇಕಿತ್ತ, ಎಷ್ಟು ಬೇಸರ ಆಗಿದೆ ಅಂತ ಹೇಳಿದರೆ. ಮತ್ತು ನಮಗೆ ಅಲ್ಲಿ ದೇವರ ದರ್ಶನ ಸಹ ಮಾಡಲಿಕ್ಕೆ ಆಗಲಿಲ್ಲ, ಅಷ್ಟು ಸಹ ರಶ್ ಅಂತ. ಕೊನೆಗೆ ಬೆಡಿ ಸಹ ನೋಡಲಿಲ್ಲ ನಾವು, ಹೆದರಿ ಜೀವ ಹೀಗೆ ಕೈಯಲ್ಲಿ ಇಟ್ಕೊಂಡು ಓಡಿ ಬಂದದೇ ಗೊತ್ತುಂಟ ಮನೆಗೆ. ಅಷ್ಟು ಕೂಡ ಪುತ್ತೂರು ಬೆಡಿ ಅಂತ ಹೇಳಿದರೆ ಉಂಟಲ್ಲ, ಬಾ ದೇವರೇ. ಹಾಗೆ ಒಂದು ಅದು ಚಿನ್ನದ ಸರ ಹೋದದೆ. ಮತ್ತು ನನಗೆಲ್ಲ ಹೆದರಿಕೆ ಆಯ್ತು, ನನ್ನ ಕರಿ ಮಾಡಿ. ಅದೆಂತ ಗೊತ್ತುಂಟ, ಮಕ್ಕಳಿಗೆಲ್ಲ ನಾವು ಸಣ್ಣದಿರುವಾಗ ಮನೆಯಲ್ಲಿ ಇರುದಲ್ಲ, 2-3 ವರ್ಷದ ಮಕ್ಕಳು ಶಾಲೆಗೆ ಹೋಗುವವರೆಗೆ ನಮಗೆ ಒಂದು ಆಸೆ, ಮಕ್ಕಳಿಗೆ ಚಿನ್ನದ ಸರ ಕುತ್ತಿಗೆಯಲ್ಲಿ ಇರಬೇಕು, ನೋಡಲಿಕ್ಕೆ ಚಂದ ಅಲ್ಲ. ಹಾಗೆ ಇತ್ತು ನಮಗೆ. ಅದು ಹೊರಡುವಾಗ ನೆನಪಾಗಲಿಲ್ಲ, ಅದಕ್ಕೆ ಜಾಸ್ತಿ ಜಾತ್ರೆಗೆ ಇಷ್ಟು ರಶ್ ಉಂಟು ಅಂತ ಸಹ ಗೊತ್ತಿರಲಿಲ್ಲ. ಹಾಗೆ ನಾವು ಕರ್ಕೊಂಡು ಹೋಗಿ ಮತ್ತೆ ನಮಗೆ ಅದು ತಲೆಗೆ ಸಹ ಬರಲಿಲ್ಲ ಹೀಗೆಲ್ಲ ಕಳ್ಳತನ ಆಗ್ಬೋದು ಅಂತ. ನಾವು ಮತ್ತೆ ಇನ್ನು ಬೇಡಪ್ಪ ಅಂತ ಹೇಳಿ ನನ್ನ ಚಿನ್ನದ ಕರಿಮಣಿಯನ್ನು ಗಟ್ಟಿ ಹೀಗೆ ಇಟ್ಕೊಂಡಿದ್ದೆ ನಾನು, ಅದನ್ನು ಹೋಗೋದು ಬೇಡ ಅಂತ. ಅಷ್ಟಾಗುವಾಗ ಅನೌನ್ಸ್ಮೆಂಟ್ ಕೇಳ್ತಾ ಉಂಟು, ಇಲ್ಲಿ ಪಿಕ್ ಪಾಕೆಟ್ ಮಾಡುವವರಿದ್ದಾರೆ, ಸರಗಳ್ಳತನ ಮಾಡುವವರಿದ್ದಾರೆ, ವೆಹಿಕಲ್ ಕಳ್ಳತನ ಮಾಡುವವರಿದ್ದಾರೆ, ಜಾಗೃತೆ ಮಾಡಿ ಅಂತ. ನನಗೆ ಶಾಕ್. ದೇವಸ್ಥಾನದ ಅಂದರೆ ತುಂಬ ನಮಗೆ ಅಂದರೆ ತುಂಬ ಇನ್ನೋಸೆಂಟ್, ಹಾಗೆಲ್ಲ ಗೊತ್ತಿರಲಿಲ್ಲ ಅಂತ. ಇದು ಸಾಧಾರಣ ಎಷ್ಟು ಒಂದು 10-15 ವರ್ಷದ ಹಿಂದೆ. ಈಗ ಹಾಗಾದರೆ ಎಷ್ಟು ರಶ್ ಇರ್ಬೋದಲ್ಲ ಅಲ್ಲಿ. ದೇವರೇ, ನಮಗೆಲ್ಲ ಹೆದರಿ ಜಾಗೃತೆ ಮಾಡಬೇಕು. ಮಕ್ಕಳನ್ನು ಕೈ ಗಟ್ಟಿ ನಾವು ಹಿಡ್ಕೊಂಡು ಹೋಗಬೇಕು. ನಮ್ಮ ಮೊಬೈಲ್, ಪರ್ಸ್ ಎಂಥದ್ದೆಲ್ಲ ಉಂಟು ಎಲ್ಲವನ್ನು ಸಹ ನಮ್ಮ ಗಾಡಿಯಲ್ಲಿಟ್ಟು ಎಲ್ಲ ಬಿಟ್ಟು, ಕೆಲವು ಕಡೆ ಎಲ್ಲ ಅಲ್ಲಿ ಬೈಕ್, ಸ್ಕೂಟರ್, ಕಾರ್ ಇಂಥದ್ದು ಸಹ ಕಳ್ಳತನ ಆದದ್ದು ಉಂಟು. ಸತ್ಯ ಹೇಳ್ತೇನೆ, ನಾವು ಎಂಟ್ರಿ ಡೋರಲ್ಲಿ ಹೇಗೆ ಹೋಗಿದ್ದೆವು ಹಾಗೆ ನೋಡಿ ಹೀಗೆ ಹೋದದ್ದೇ. ನಮಗೆ ಹೀಗೆ ನಾನು ಸ್ವಲ್ಪ ಗಿಡ್ಡ ಸಲ
ಆಚೆ ಚಂದ ಕಾಣುದಿಲ್ಲ, ಎಲ್ಲಿ ನೋಡಿದ್ರೆ ಸಹ ಜನಗಳ ಬಟ್ಟೆ, ಕೈ, ಕಾಲು, ಕುತ್ತಿಗೆ ಇದೆ. ಮಕ್ಕಳಿಗೆ ಹೇಗೆ ಆಗಿರ್ಬೋದು? ಹಾಗೆಲ್ಲ ಅವಸ್ಥೆ ಗೊತ್ತುಂಟಾ. ಮತ್ತೆ ಈಗೆಲ್ಲ ನಾವು ಹೋದ್ರೆ ಬೆಡಿಗೆಲ್ಲ ಹೋಗುದಿಲ್ಲ, ನಡುವಲ್ಲಿ ಅಥವಾ ಜಾತ್ರೆ ಮುಗ್ದ ಮೇಲೆ ಜಾತ್ರೆ ಗದ್ದೆಯಲ್ಲಿ ಸ್ವಲ್ಪ ಎಲ್ಲ ಇರ್ತದೆ, ಆ ಹೊತ್ತಿಗೆಲ್ಲ ಹೋಗುದು ನಾವು ನಳಪಾಕದವರ ರುಮಾಲ್ ರೋಟಿ ತಿನ್ಲಿಕ್ಕೆ. ಮತ್ತೆ ಅಲ್ಲಿ ಜೈಂಟ್ ವೀಲ್ ಅಂದ್ರೆ ಮಕ್ಕಳಿಗೆ ಇಷ್ಟ. ಓ, ಈ ಜೈಂಟ್ ವೀಲ್ ಇದೊಂದು ಕತೆ ಉಂಟು, ಅದನ್ನ ನಾನು ನಿಮ್ಗೆ ಇನ್ನೊಮ್ಮೆ ಹೇಳ್ತೇನೆ ಆಯ್ತಾ. ಹಾಗೆಲ್ಲ ಮಸ್ತ್ ಅಂತ ಹೇಳಿದ್ರೆ ನಾವು ಹೋಗುವ, ನನಗೆ ಕೆಲಸ ಉಂಟು ನಿಮ್ಮ ಹತ್ರ, ಒಂದು ಹೇಳುವ ಅಂತ ಆಯ್ತು ಈ ವಿಷಯ. ಹಾಗೆ ಜಿಂಕು ಚಿಕ್ಕ ಜಿಂಕು ಚಿಕ್ಕ ಬಂಟಿ 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 ಬಲ ಹೈ ಫೈ ಹೈ ಫೈ. ಗುಡ್ ಬಾಯ್. ಸೇ ಕು ಕು ಕಬಡ್ಡಿ 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 ಔಟ್ ಹೋಗಿ ಡೋಂಗಿ ಬರದ್ದೆ. Stay. Ready, 1, 2, 3, go. Suaradi. Ready, 1, 2, 3, go. मर्द वर्ग बंटी का मर्द वर्ग हो आया तो शुगा शुगा बंटी का मर्द पूजो ना निंची नातना अनने मंगरा बंटी बंटी अन अन गोपुतन ಗುಡ್ ನೈಟ್ ಬಣ್ಣ ಮುನ್ನು. ಲೈಕ್ ಕೊಡಿ, ನನಗೆ ನಮ್ಮ ವಿಡಿಯೋಗೆ ಲೈಕ್ ಕಡಿಮೆ ಆಗ್ತದೆ, ಲೈಕ್ ಕೊಡಿ ಪ್ಲೀಸ್ ಪ್ಲೀಸ್ ವಿವರ್ಸ್, ನನಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಟೇಕ್ ಕೇರ್ ಪಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಂಟಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪಣ ಮಂತರೆಗ್ಲ ಪಣ್ಣೋಡು. ಗುಡ್ ನೈಟ್. ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀರಾಮ್. ಗುಡ್ ಬಾಯ್ ಬಂಟಿ. ಬಲ ಶೇಕೆಂಡ್ ನಂಪು ಮಂತರೆಗ್ಲ ಸುಖ ಶೇಕೆಂಡ್ ಶೇಕೆಂಡ್. ನೀವು ಲೈಕ್ ಕೊಡೋದಿಲ್ಲ ಅಲ್ಲ, ಅದಕ್ಕೆ ಅವ ಶೇಕೆಂಡ್ ಕೊಡೋದಿಲ್ಲ ಅಂತೆ. ಲೈಕ್ ಕೊಟ್ಟರೆ ಬಂಟಿದು ಶೇಕೆಂಡ್. ಹ್ಯಾಂಡ್ ಶೇಕ್, ಹ್ಯಾಂಡ್ ಶೇಕ್. ಗುಡ್ ಬಾಯ್, good boy, good boy, good boy.